ಮ್ಯಾಂಗಲೂರ್ ಕೆಮಿಕಲ್ ಫರ್ಟಿಲೈಸರ್ ಲಿಮಿಟೆಡ್ ಹಾಗೂ ದಿ ಹಿಂದೂ ಗ್ರೂಪ್ ವತಿಯಿಂದ ಆಜಾದಿ ಕಾ ಅಮೃತ್ ಮಹೋತ್ಸವ ಸಮಾರೋಪ ಸಮಾರಂಭವು ಮಂಗಳಾದೇವಿಯ ರಾಮಕೃಷ್ಣ ಮಠದ ಸಭಾಂಗಣದಲ್ಲಿ ನಡೆಯಿತು. ಮಂಗಳೂರಿನ ರಾಮಕೃಷ್ಣ ಮಠದ ಸಭಾಂಗಣದಲ್ಲಿ ಎಂಸಿಎಫ್ ಹಾಗೂ ದಿ ಹಿಂದೂ ಗ್ರೂಪ್ ವತಿಯಿಂದ ಆಜಾದಿ ಕಾ ಅಮೃತ್ ಮಹೋತ್ಸವ ಸಮಾರೋಪ ಕಾರ್ಯಕ್ರಮ ಜರುಗಿತು. ಕಳೆದ 1 ವಾರಗಳ ಕಾಲ ನಡೆಯುತ್ತಿದ್ದ ಆಜಾದಿ ಕಾ ಅಮೃತ್ ಮಹೋತ್ಸವ ತೆರೆ ಕಂಡಿತು. ಇನ್ನು ಇದೇ ವೇಳೆ ಮಂಗಳೂರು ನಗರದ ವಿದ್ಯಾರ್ಥಿಗಳಾಗಿ ಡ್ರಾಯಿಂಗ್ ಸ್ಪರ್ಧೆ ಮತ್ತು ರಾಷ್ಟ್ರಭಕ್ತಿ ಗೀತೆ ಸ್ಪರ್ಧೆಯ ವಿಜೇತರಿಗೆ ಬಹುಮಾನವನ್ನ ಗಣ್ಯರು ವಿತರಿಸಿದ್ರು. ಕಾರ್ಯಕ್ರಮವನ್ನು ರಾಮಕೃಷ್ಣ ಮಠದ ಅಧ್ಯಕ್ಷರಾದ ಜಿತಕಾಮಾನಂದಾಜಿ ಮಹಾರಾಜ್ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಇದಾದ ಬಳಿಕ ಮಾತನಾಡಿದ ಅವರು, ಸ್ವಾತಂತ್ರ್ಯ ನಂತರ ಬೆಳವಣಿಗೆಯ ಬಗ್ಗೆ ಆಳವಾಗಿ ಚಿಂತನೆ ಮಾಡಬೇಕಾಗಿದೆ. ಆ ಮೂಲಕ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ತಿಳಿದುಕೊಳ್ಳಬೇಕಾಗಿದೆ ಎಂದು ಹೇಳಿದರು. ಈ 77 ವರ್ಷಗಳಲ್ಲಿ ಭಾರತ ಏನು ಸಾಧಿಸಿದೆ ಅನ್ನೋದನ್ನು ನಮ್ಮ ಜನರಿಗೆ, ಅದರಲ್ಲೂ ಸಹ ವಿದ್ಯಾರ್ಥಿಗಳಿಗೆ ಮನಕ್ಕೆ ಮುಟ್ಟುವ ಹಾಗೆ, ಅವರ ಸ್ಮೃತಿ ಪಟದ ಮೇಲೆ ಸದಾ ಇರುವ ಹಾಗೆ ಪರಿಣಾಮಕಾರಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಎಲ್ಲರೂ ಸಹ ಹಮ್ಮಿಕೊಂಡಿದ್ದಾರೆ. ಅದರಲ್ಲಿ ಹಿಂದೂ ವಾರ್ತಾಪತ್ರಿಕೆ ಮತ್ತು ಎಂಸಿಎಫ್ ಇಬ್ಬರು ಮಟ್ಟಿಗೆ ಸೇರಿ ಈ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಇವತ್ತು ಇಲ್ಲಿ ಆಯೋಜನೆ ಮಾಡಿದ್ದಾರೆ. ಹಿಂದೂ ನ್ಯೂಸ್ ಪೇಪರ್ ಗೊತ್ತಿರುವ ಹಾಗೆ ಅನೇಕ ವರ್ಷಗಳಿಂದ ವಿದ್ಯಾರ್ಥಿಗಳನ್ನು ಕುರಿತಾಗಿ ಅನೇಕ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದಾರೆ. ಪೇಂಟಿಂಗ್ ಕಾಂಪಿಟೇಷನ್ ನಾವಿಲ್ಲೇ ಆಶ್ರಮದಲ್ಲೇ ಕಾರ್ಯಕ್ರಮ ಮಾಡಿದ್ವಿ. ತದಬಳಿಕ ಮ್ಯಾಂಗ್ಳೂರ್ ಕೆಮಿಕಲ್ ಫರ್ಟಿಲೈಸರ್ ಲಿಮಿಟೆಡ್ನ ನಿರ್ದೇಶಕರಾದ ಪ್ರಭಾಕರ್ ರಾವ್ ಅವರು ಮಾತನಾಡಿ, ಸ್ವಾತಂತ್ರ್ಯ ದಿನಾಚರಣೆಯ ಮಹತ್ವದ ಬಗ್ಗೆ ಅರಿವು ಮೂಡಿಸಬೇಕಾಗಿದೆ. ಭಾರತ 75 ವರ್ಷದಲ್ಲಿ ಅಭಿವೃದ್ಧಿ ಕಂಡಿದ್ದೇವೆ ಎಂದು ಹೇಳಿದರು. ಸ್ವಾತಂತ್ರ್ಯ ಸಿಕ್ಕಿದಾಗ ನಾವು ಕೂಡ ಗೊತ್ತಿರಲಿಲ್ಲ. ಅದರ ಕಥೆಯನ್ನು ನಾವು ನಮ್ಮ ಹಿರಿಯರಿಂದ ಕೇಳ್ತಿದ್ದೇವೆ. ಪ್ರಾಯಶಃ ಈಗಿನ ಮಕ್ಕಳಿಗೆ ಸ್ವಾತಂತ್ರ್ಯ ದಿನಾಚರಣೆ ಎನ್ನುವುದು ಪ್ರಾಯಶಃ ಗೂಗಲಲ್ಲಿ ಅಥವಾ ಇದರಲ್ಲಿ ಮಾತ್ರ ನೋಡಿಕೊಂಡು ಇದರ ಮಹತ್ವ ಏನು? ಇಂಡಿಯಾ ಆಟ್ 75 ಇದು ನಮ್ಮ ಸ್ಲೋಗನ್. ನಮ್ಮ ಭಾರತ ಘನ ಸರ್ಕಾರ ಏನು ಹೇಳಿದಂದ್ರೆ 75 ವರ್ಷ ನಾವು ಸ್ವಾತಂತ್ರ್ಯ ಕಳೆದು ಜೀವನ ಮಾಡ್ತಾ ಇದ್ದೇವೆ. 75 ವರ್ಷದಲ್ಲಿ ಅದೇನು ಸಣ್ಣ ಪೀರಿಯಡ್ ಅಲ್ಲ, ನಾವು ಅಗಾಧ ಪ್ರಗತಿಯನ್ನು ಕಂಡಿದ್ದೇವೆ. 75 ಸಾಧಾರಣ 3 ವರ್ಷಕ್ಕಿಂತ ಮೇಲ್ಪಟ್ಟು ನಾವು ಬ್ರಿಟಿಷರ ಸಾಮ್ರಾಜ್ಯದಲ್ಲಿ ಇದ್ದ ನಂತರ ನಮಗೆ ನಮ್ಮದೇ ಆದ ಸ್ವಾತಂತ್ರ್ಯ ಸಿಕ್ಕಿ, ನಮ್ಮದೇ ಆದ ಸಂವಿಧಾನ ಸಿಕ್ಕಿ, ನಾವು ನಮ್ಮನ್ನೇ ಆಳಿಕೊಂಡು ಈ ಒಂದು ಸಾರ್ವಭೌಮ ದೇಶಕ್ಕೆ, ಪ್ರಜಾಪ್ರಭುತ್ವ ದೇಶಕ್ಕೆ, ಜಗತ್ತಿನಲ್ಲಿ ಅತ್ಯಂತ ದೊಡ್ಡದಾದ ಪ್ರಜಾಪ್ರಭುತ್ವ ದೇಶಕ್ಕೆ 75 ವರ್ಷ ಕಳೆದು ಹೋಗಿದೆ. ಈ 75 ವರ್ಷದಲ್ಲಿ ನಾವು ಅಗಾಧ ಪ್ರಗತಿಯನ್ನು ಕಂಡಿದ್ದೇವೆ. ಇನ್ನು ದಿ ಹಿಂದೂ ಡೆಪ್ಯೂಟಿ ಮ್ಯಾನೇಜರ್ ಎಂಜೆ ಮ್ಯಾಥ್ಯೂ ಅವರು ಸ್ವಾಗತಿಸಿದರು. ಈ ವೇಳೆ ದಿ ಹಿಂದೂ ಬಿಸಿನೆಸ್ ಡೆಪ್ಯೂಟಿ ಮ್ಯಾನೇಜರ್ ಎಜೆ ವಿನಾಯಕ್, ದಿ ಹಿಂದೂ ಗ್ರೂಪ್ನ ಹಾಗೂ ಮ್ಯಾಂಗ್ಳೂರ್ ಕೆಮಿಕಲ್ ಫರ್ಟಿಲೈಸರ್ ಲಿಮಿಟೆಡ್ನ ಸಿಬ್ಬಂದಿಗಳು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.